ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮೂಡಬಿದ್ರೆ ತಾಲೂಕು ಇದರ ವತಿಯಿಂದ ಯಾಂತ್ರೀಕೃತ ಭತ್ತ ನಾಟಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವು ಕಲ್ಲಬೆಟ್ಟು ಗ್ರಾಮದ ನೂಯಿಯಲ್ಲಿ ನಡೆಯಿತು. ಉಡುಪಿ ಪ್ರಾದೇಶಿಕ ಬಿಎಚ್ಸಿ ಕೇಂದ್ರದ ಸಮನ್ವಯಾಧಿಕಾರಿ ಅಶೋಕ್ ಅವರು ಯಾಂತ್ರೀಕೃತ ಭತ್ತ ನಾಟಿಯನ್ನ ಮಾಡುವ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ನೀಡಿ ಮಾತನಾಡಿ, ಭತ್ತದ ಕೃಷಿಯನ್ನ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಆಹಾರದ ತೊಂದರೆಯನ್ನ ಎದುರಿಸಬೇಕಾಗುತ್ತದೆ. ಆದ್ದರಿಂದ ಯುವಕರು ಹಡಿಲು ಬಿದ್ದಿರುವ ಭೂಮಿಯನ್ನ ಆರಿಸಿ ಅಲ್ಲಿ ಭತ್ತದ ಕೃಷಿಯನ್ನ ಮಾಡುವ ಮೂಲಕ ತಮ್ಮನ್ನು ಹೆಚ್ಚೆಚ್ಚು ತೊಡಗಿಸಿಕೊಳ್ಳಬೇಕೆಂದು ಸಲಹೆಯನ್ನ ನೀಡಿದ್ರು. ಯಾಂತ್ರೀಕೃತವಾಗಿ ಭತ್ತ ನಾಟಿ ಮಾಡುವ ವಿಧಾನವನ್ನ ಪ್ರಾತ್ಯಕ್ಷಿಕೆಯ ಮೂಲಕ ತೋರಿಸಿಕೊಟ್ರು. ಎಸ್ಕೆಡಿಆರ್ಡಿಪಿಯ ಮೂಲಕ ತಾಲೂಕಿನ ಯೋಜನಾಧಿಕಾರಿ ನಾರಾಯಣ್ ಶೆಟ್ಟಿ ಅವರು ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಮಾಸ್ಕ್ಗಳನ್ನು ಬಳಸುವಂತೆ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಸಲಹೆ ನೀಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಮಾಸ್ಕ್ಗಳನ್ನು ವಿತರಿಸಿದರು. ಎರವಲು ಭೂಮಿಯಲ್ಲಿ ಭತ್ತದ ಕೃಷಿ ನಡೆಸುತ್ತಿರುವ ಲಿಂಗಪ್ಪಗೌಡ, ಯೋಜನೆಯ ವಲಯಾಧ್ಯಕ್ಷರಾದ ಸತೀಶ್ ಕೋಟ್ಯಾನ್, ಕಲ್ಲಬೆಟ್ಟು ಒಕ್ಕೂಟದ ನಿಯೋಜಿತ ಅಧ್ಯಕ್ಷ ಶಶಿಕಿರಣ್, ಬಂಟ್ವಾಳ ತಾಲೂಕು ಬಿಎಚ್ಸಿಯ ಪ್ರಬಂಧಕ ಸಂದೇಶ್ ಅಜಿಕಾರ್, ತಾಲೂಕಿನ ಕೃಷಿ ಮೇಲ್ವಿಚಾರಕಿ ಶೋಭಾ ಉಪಸ್ಥಿತರಿದ್ದರು. ಮಣ್ಣು ಸ್ವಚ್ಛವಾದ ಗಾಳಿ ಸಾಧನೆಗಳು ರೆಡಿ ಮಾಡ್ಕೊಡಂಚಿನ ಕುರಂಜಿನ ಪಂಡ ಈ ಕೊಣತನ ಬೀಜವನ್ನು ಬೀಜೋಪಚಾರ ಮಾಡ್ಕೊಂಚಿನ ಈ ಮೂಜಿ ಅಂಶವನ್ನು ಸರಿಯಾದ ಮಲ್ತಾರ ಯಂತ್ರ ನಾಟಿ ಶೋಕಡಾಪನು ಬಾರಿ ಒವೇ ರೀತಿಯ ಸಮಸ್ಯೆ ಇದ್ದಂಗೆ ಹಾಕೊಂಡು ಪ್ರಾರಂಭ ನಿಕ್ಲು ಇಲಾಖೆ ಹಿಡ್ದು ನಿಕ್ಲು ಇಲ್ಲಲ್ಲಿ ಬೀಜವನ್ನು ಕೊಣತದೆ ಆಯ್ಕೆ ಮಲ್ಪೋರು ಇನಿ ನಾನು ಈ ಸರ್ತಿ MO4 ಬೀಜವನ್ನು ನಮ್ಮ ಭೂಮಿಗೆ ಬಳಕೆ ಮಾಡ್ತಂದಿಲ್ಲ ಎಂದು ಈ MO4 ಬೀಜವನ್ನು ನಿಕ್ಲು ಫಸ್ಟ್ ಕೊಣತದಾದ ಅನ್ಕೊಡ್ದಂಡ ನಮ್ಮಟ ಯಾಂತ್ರಿ ಎಂದು ಇತ್ತೇನೆ ಪ್ರಾಯೋಗಿಕವಾದ ಮಲ್ಪೇರ ಸಾಧ್ಯ ಆಪುಜಿ ಐಕೆ ಬಡೋದು ನಮ್ಮ ಇಲ್ಲಲ್ಲಿ ನಮ್ಮ ಬೀಜೋಪಚಾರ ಮಲ್ಪೇರ ಬಡೋದು ಒಂಜಿ ಲೀಟ್ರ್ ನೀರನ್ನು ಒಂಜಿ ಉಪ್ಪನ್ನು ಪಾಡ್ದು ನಮ್ಮ ಸಮ ಪ್ರಮಾಣದ ದ್ರಾವಣ ಮಲ್ಪೋದು ದ್ರಾವಣ ಮಲ್ಪೇರ ಬುಕ್ಕ ಕೊಣಂತರಂಚಿನ ಬೀಜವನ್ನು ಐಕೆ ಪಾಡ್ದು ನಮ್ಮ ಸಮಪ್ರಾಯ ನಮ್ಮ ಬೀಜನು ಎಡ್ಡ ರೀತಿಯ ಬೀಜಗಳು ಆಯ್ಕೆ ಆತನ ಅಂದ್ಕೊಂಡ್ರೆ ಆಯ್ಕೆ ಮಾಡ್ಕೊಂಡು ಸಾಧ್ಯ ಆಗ್ಬೋದು ನಮ್ಮ ಇನ್ನು ಪ್ರಾಯೋಗಿಕವಾದ ಮಲ್ಪಗ ಜೊತೆಗೆ ನಮ್ಮ ಟ್ರೇ ಮಳಕೆ ಮಲ್ಪ ನಮ್ಮ ಇತ್ತ ಮಾತ್ರ ತೂಂದಿಲ್ಲ ಈ ಟ್ರೇನ್ ಏಜಿ ಇಂದೆಕ್ಕದ ಆಲ ಇತ ಮಡಿತದಿತ್ತೇರು ಮಡಿತದಿನಾಗ ಐನ ಅಡಿಕ್ಟದ ಮ್ಯಾಟ್ ಪಾಡ್ತಾರ ಅಂತ ಮಸ್ತ್ ಜನ ಕೇಂದ್ರ ಅವು ಮ್ಯಾಟ್ ಹತ್ತವು ತನ್ನ ಬೇರೆ ಹೋದು ತನ್ನ ಬೇರೆನೇ ಒಂದು ಆತ